ಸುಳ್ಯದ ಈ ವಿಶೇಷ ಚೇತನ ಮಕ್ಕಳು ಎಲ್ಲರಂತಲ್ಲ, ಅಂಗವೈಕಲ್ಯತೆ ಇದ್ರೂ ಒಬ್ಬರೊಬ್ಬರು ಒಂದೊಂದು ವಿಷಯಗಳಲ್ಲಿ ಪರಿಣತರು. ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡುವಲ್ಲಿ ಎತ್ತಿದ ಕೈ. ಇವರ ಕೈಯಲ್ಲಿ ಅರಳುವ ಪೇಪರ್ ಕಟ್ಟಿಂಗ್ಗಳು, ಹೂವಿನ ಬೊಕ್ಕೆ, ಗ್ರೀಟಿಂಗ್ಸ್ ಕಾರ್ಡ್, ಚಿತ್ರಗಳು, ನೆಲಕ್ಕೆ ಹಾಸುವ ಮ್ಯಾಟ್ಗಳು, ಕೈವಸ್ತ್ರ, ಟೇಬಲ್ಗೆ ಹಾಸುವ ಅಲಂಕಾರಿಕ ವಸ್ತುಗಳು, ಪೇಪರ್ ಕವರ್ಗಳು ಇವುಗಳನ್ನು ತಯಾರಿಸುತ್ತಿರುವುದು ಸಾಮಾನ್ಯ ವಿದ್ಯಾರ್ಥಿಗಳಲ್ಲ. ಅಂಗವೈಕಲ್ಯವನ್ನ ಮೆಟ್ಟಿ ನಿಂತು ಸಮಾಜಕ್ಕೆ ಮಾದರಿಯಾದ ವಿಶೇಷ ಚೇತನ ಮಕ್ಕಳು. ಹೆತ್ತವರಿಂದ ಸಮಾಜದಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ಮಕ್ಕಳಿಗೆ ದಾರಿದೀಪವಾಗಿದ್ದು ಸುಳ್ಯದ ಎಂಬಿ ಫೌಂಡೇಶನ್ ಸಾಂದೀಪ ವಿಶೇಷ ಶಾಲೆ. ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ವಿಶೇಷ ಶೈಕ್ಷಣಿಕ ಯೋಜನೆಯಡಿ ಎಂಬಿ ಫೌಂಡೇಶನ್ ಮಾತೃ ಸಂಸ್ಥೆಯ ಅಡಿಯಲ್ಲಿ 2000ರಲ್ಲಿ ಆರಂಭವಾದ ವಿಶೇಷ ಶಾಲೆ ಸರ್ಕಾರದ ಹೆಚ್ಚಿನ ಅನುದಾನಗಳು ಬಂದಿದ್ದು ಹಲವು ಸಮಸ್ಯೆಗಳಿದ್ರೂ ವಿಶೇಷ ಮಕ್ಕಳ ಚಟುವಟಿಕೆಗಳಿಗೆ ತೊಂದರೆಯಾಗಿಲ್ಲ. 7 ವಿಶೇಷ ಚೇತನ ಮಕ್ಕಳಿಂದ ಆರಂಭವಾದ ಶಾಲೆ 20ನೇ ವರ್ಷದಲ್ಲಿ ಸುಮಾರು 45 ಮಕ್ಕಳು ವಿಶೇಷ ಶಾಲೆಯಲ್ಲಿ ಮಕ್ಕಳ ಐಕ್ಯೂ ಮಟ್ಟದ ಮೂಲಕ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ವಿಶೇಷ ಮಕ್ಕಳ ಕೈಚಳಕದಲ್ಲಿ ಹಲವು ಅಲಂಕಾರಿಕ ವಸ್ತುಗಳು ಮೂಡುತ್ತಿದೆ. ಅಂಗವೈಕಲ್ಯ ಮಕ್ಕಳ ಈ ಕೈಚಳಕ ವಿಸ್ಮಯಗೊಳಿಸಿದೆ. ಹೂವಿನ ಬೊಕ್ಕೆಗಳು, ವೇದಿಕೆಗಳನ್ನು ಶೃಂಗಾರ ಮಾಡುವ ಕರಕುಶಲಗಳು, ಬಟ್ಟೆಗಳ ಮೇಲೆ ನೂಲುಗಳ ಸಹಾಯದಿಂದ ವಿವಿಧ ಆಕಾರದ ಚಿತ್ರಗಳ ಮಕ್ಕಳ ಬೌದ್ಧಿಕ ಶಕ್ತಿಗೆ ಹಿಡಿದ ಕೈಕನ್ನಡಿ. ಮಕ್ಕಳು ತಯಾರಿಸುವ ಚಿತ್ರಗಳು ಅಲಂಕಾರಿಕ ವಸ್ತುಗಳು, ಬಣ್ಣ, ಆಕಾರ, ಗಾತ್ರ ಒಂದಕ್ಕಿಂತಲೂ ಒಂದು ಭಿನ್ನವಾಗಿದೆ. ಆರೋಗ್ಯವಂತ ವಿದ್ಯಾರ್ಥಿಗಳಲ್ಲಿ ಇರುವ ಗುಣಗಳನ್ನು ಶಿಕ್ಷಣದ ಮೂಲಕ ಬೆಳೆಸಿಕೊಂಡಿದ್ದಾರೆ. ಅಲಂಕಾರಿಕ ವಸ್ತುಗಳಲ್ಲದ ಕೆಲವು ವಿದ್ಯಾರ್ಥಿಗಳಿಗೆ ಹೊಲಿಗೆ ತರಬೇತಿಗಳನ್ನು ನೀಡುವ ಮೂಲಕ ಅಂಗವೈಕಲ್ಯವನ್ನ ಮೆಟ್ಟಿ ನಿಲ್ಲುವಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಇಂತಹ ತರಬೇತಿಗಳಿಗೆ ಸ್ಥಳಾವಕಾಶದ ಕೊರತೆ ಕೂಡ ಎದ್ದು ಕಾಣುತ್ತಿದೆ. ಮಕ್ಕಳಿಗೆ ಆತನ ಹೆಸರು ಹೇಳುವಂಥದ್ದು, ಊರಿನ ಹೆಸರು, ದೂರದ ಊರುಗಳಿಂದ ಬರುವ ಮಕ್ಕಳು ಬಸ್ ಬೋರ್ಡ್ ಓದಲು ತಿಳಿಸಿಕೊಡಲಾಗುತ್ತಿದೆ. ಇದಕ್ಕೆಲ್ಲ ಇಲ್ಲಿ ಶಿಕ್ಷಕಿಯರಿಗೆ ವಿಶೇಷ ಶಿಕ್ಷಣದ ತರಬೇತಿಯನ್ನ ಪಡೆದು ಮಕ್ಕಳಿಗೆ ಬೋಧನೆ ಮಾಡುತ್ತಿದ್ದಾರೆ. ಶಿಕ್ಷಕರು ಕೂಡ ತುಂಬಾ ತಾಳ್ಮೆಯಿಂದ ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನ ನೀಡುತ್ತಾರೆ. ಇಲ್ಲಿನ ಮಕ್ಕಳು ಬುದ್ಧಿಮಾಂದ್ಯತೆ ಅಥವಾ ಮೆದುಳಿನ ಬೆಳವಣಿಗೆ ಕುಂಠಿತವಾಗಿದ್ರೂ ಕೂಡ ಸಾಮಾನ್ಯ ಮಕ್ಕಳಲ್ಲಿ ಇರುವ ಯಾವುದಾದರೂ ಒಂದು ಕಲೆ ಇದೆ. ಈ ಬಗ್ಗೆ ಸಾಂದೀಪ ವಿಶೇಷ ಶಾಲೆಯ ಅಧ್ಯಕ್ಷ ಎಂಬಿ ಸದಾಶಿವ ಅವರು ಪ್ರತಿಕ್ರಿಯೆ ನೀಡಿ, ಅಂಗವೈಕಲ್ಯ ಇರುವ ಮಕ್ಕಳನ್ನ ತನ್ನ ಮಕ್ಕಳು ಎಂಬಂತೆ ಸಲಹುವ ಈ ಸಾಂದೀಪ ವಿಶೇಷ ಶಾಲೆಗೆ ಸ್ವಂತ ಕಟ್ಟಡವಿಲ್ಲ. ಸುಳ್ಯ ಪದವಿ ಪೂರ್ವ ಕಾಲೇಜಿಗೆ ಸೇರಿಸಿ ವೃತ್ತಿಪರ ವಿಭಾಗದ ತರಬೇತಿ ಕಟ್ಟಡದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡಲಾಗುತ್ತಿದೆ. ತರಬೇತಿ ನೀಡಲು ಕೂಡ ಸ್ಥಳಾವಕಾಶದ ಕೊರತೆ ಕಾಣುತ್ತಿದೆ. ಸರ್ಕಾರದ ಯಾವ ಸೌಲಭ್ಯಗಳು ಕೂಡ ಇಲ್ಲಿಯವರೆಗೆ ಬಂದಿಲ್ಲ. ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ನೀಡುವ ಬಿಸಿಯೂಟ ಯೋಜನೆಯಿಂದಲೂ ಮಕ್ಕಳು ವಂಚಿತರಾಗಿದ್ದಾರೆ. ಹಲವು ದಾನಿಗಳ ನೆರವು ಪಡೆದುಕೊಂಡು ಈಗ ತನ್ನ ಸ್ವಂತ ಜಾಗದಲ್ಲಿ 2 ಅಂತಸ್ತಿನ ಕಟ್ಟಡ ಕಟ್ಟಿ ಶಾಲೆಯನ್ನ ಕಟ್ಟುತ್ತಿದ್ದೇನೆ. ಸರ್ಕಾರಿ ಶಾಲೆಗಳಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಮಕ್ಕಳಿಗೆ ಸಿಗಬೇಕು ಎಂದು ಹೇಳಿದ್ರು. ಅವರಿಗೆ ಆದಾಯ ಬರ್ತದೆ. ಇವತ್ತಲ್ಲ ನಾಳೆ ಅವರ ತಂದೆ ತಾಯಿಯ ನಂತರ ಅಣ್ಣ ತಮ್ಮಂದಿರು ಅತ್ತಿಗೆಯರು ನೋಡ್ತಾರೆ ಅಂತ ಧೈರ್ಯ ಇಲ್ಲ. ಸೊ ಅವರಿಗೆ ಏನಾದರೂ ಇನ್ಕಮ್ ತಂದಾಗ ಆಗ್ತದೆ. ನಾವು ಶಾಲೆಗೆ ನಾವು ಹಣ ತೊಡಗಿಸಲಿಕ್ಕೆ ಪ್ರಾರಂಭ ಮಾಡಿದ್ರಿಂದಾಗಿ ನಮಗೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಅಭಿಪ್ರಾಯ ಇರೋದು ಇವರಿಗೆಲ್ಲರಿಗೂ ಪ್ರತಿ ಮಗುವಿಗೂ ಇನ್ಶೂರ್ ಮಾಡಿರ್ತಾರೆ. ಸೊ ಅವರ ನಂತರ ಅವರ ತಂದೆ ತಾಯಿ ತಿಂಗಳ ನಂತರ ಇನ್ಶೂರ್ನಲ್ಲಿ ತಿಂಗಳಿಗೆ ಇನ್ಕಮ್ ಆದರೆ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಹರಣಿ ಸದಾಶಿವ ಅವರು ಪ್ರತಿಕ್ರಿಯೆ ನೀಡಿ, 7 ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಆರಂಭವಾದ ವಿಶೇಷ ಮಕ್ಕಳ ಶಾಲೆ ಇವತ್ತು 40ರಿಂದ 45 ವಿಕಲಚೇತನರ ಮಕ್ಕಳು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಅವರ ಐಕ್ಯೂ ಮಟ್ಟ ನೋಡಿ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ವಿಶೇಷ ಶಿಕ್ಷಣ ಪಡೆದ ಶಿಕ್ಷಕಿಯರನ್ನ ನಿಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವುದು, ಕರಕುಶಲ ವಸ್ತುಗಳನ್ನು ಮತ್ತು ಹೊಲಿಗೆ ತರಬೇತಿಗಳನ್ನು ಮಕ್ಕಳಿಗೆ ಕಲಿಸುವ ಮೂಲಕ ಅವರನ್ನ ಸ್ವಾವಲಂಬಿಯಾಗಿ ಮಾಡುವುದು ಸಂಸ್ಥೆಯ ಉದ್ದೇಶ ಎಂದು ಹೇಳಿದರು. 2000 ಇಸವಿಯಲ್ಲಿ ಪ್ರಾರಂಭ ಮಾಡಿದ್ದು. ಸುಮಾರು 7 ಮಕ್ಕಳಿಂದ ಪ್ರಾರಂಭವಾದಂತಹ ನಮ್ಮ ಶಾಲೆ ಇವತ್ತು 20 ವರ್ಷಗಳನ್ನ
ತಲುಪ್ತಾ ಇದೆ. ಇವತ್ತು ನಮ್ಮ ಶಾಲೆಯಲ್ಲಿ 40ರಿಂದ 45 ಮಕ್ಕಳು ಅಡ್ಮಿಷನ್ ಆಗಿ ಅವರು ವಿವಿಧ ತರಬೇತಿಯನ್ನು ಪಡೀತಾ ಇದ್ದಾರೆ. ನಾವು ನಮ್ಮ ಶಾಲೆಯಲ್ಲಿ ವಿಶೇಷ ಶಾಲೆಯಲ್ಲಿ ನಾವು ಮಕ್ಕಳಿಗೆ ತರಬೇತಿಯನ್ನ ನೀಡುವುದು ಬೇರೆ ಶಾಲೆಗಳಾಗಿ ಅಲ್ಲ. 1ನೇ ತರಗತಿ 2ನೇ ತರಗತಿ ಅಂತ ನಾವು ಅವರನ್ನು ವಿಂಗಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ನಾವು ಮಕ್ಕಳನ್ನ ಅವರ IQ ಲೆವೆಲ್ ಅನ್ನ ನೋಡಿ ಮತ್ತು ಅವರ ಒಂದು ಲರ್ನಿಂಗ್ ಕೆಪಾಸಿಟಿಯನ್ನ ನೋಡಿ ನಾವು ಅವರನ್ನು ವಿಂಗಡಿಸ್ತೇವೆ. ಅದು 6 ವರ್ಷದ ಮಗುದು IQ ಮತ್ತೆ 18 ವರ್ಷದ ಮಗುದು IQ ಒಂದೇ ಇದ್ದರೂ ಕೂಡ 6 ವರ್ಷದ ಮಗುವನ್ನು ಮತ್ತು 18 ವರ್ಷದ ಮಗುವನ್ನು ನಾವು ಒಟ್ಟಿಗೆ ಕೂತ್ಕೊಳಿಸಿಕೊಂಡು ಅವರಿಗೆ ತರಬೇತಿ ನೀಡುವಂಥದ್ದು. ಒಟ್ಟಿನಲ್ಲಿ ಅಂಗವೈಕಲ್ಯವನ್ನ ಮೆಟ್ಟಿ ನಿಂತು ಸಮಾಜಕ್ಕೆ ಮಾದರಿಯಾದ ವಿಶೇಷ ಚೇತನ ಮಕ್ಕಳ ಈ ಕಾರ್ಯ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.